ಬಿಇಒ ಆಫೀಸ್ ಮಂಗಳೂರು ದಕ್ಷಿಣ ವಲಯ, ಶ್ರೀಮತಿ ಲೀಲಾವತಿ ಬ್ಲಾಕ್ ಹೆಲ್ತ್ ಆಫೀಸರ್ ಕೋಟೆಕಾರ್, ಭಗವತಿ ಎಜುಕೇಷನ್ ಟ್ರಸ್ಟ್ನ ಅಧ್ಯಕ್ಷರಾದ ಶ್ರೀಯುತ ದಿನಕರ್ ಉಳ್ಳಾಲ್, ಉಪಾಧ್ಯಕ್ಷರಾದ ಶ್ರೀಯುತ ರಾಘವ್ ಎನ್ ಉಚ್ಚಿಲ್, ಕೋಶಾಧಿಕಾರಿಯಾದ ಶ್ರೀಯುತ ಮಾಧವ್ ತಲಪಾಡಿ, 2019-20 ಸಾಲಿನ ರಕ್ಷಕ ಶಿಕ್ಷಕ ಸಂಘದ ಉಪಾಧ್ಯಕ್ಷರಾದ ಶ್ರೀಯುತ ಅಮರ್ನಾಥ್ ಹಾಗೂ ಭಗವತಿ ಪ್ರಾಥಮಿಕ ಶಾಲಾ ವಿಭಾಗದ ಮುಖ್ಯ ಶಿಕ್ಷಕಿ ಶ್ರೀಮತಿ ಪ್ರಮೀಳಾ ಇವರೆಲ್ಲರನ್ನು ನಮ್ಮ ಪ್ರೌಢಶಾಲಾ ವಿಭಾಗದ ಮುಖ್ಯ ಶಿಕ್ಷಕಿಯಾದ ಶ್ರೀಮತಿ ಸುರೇಖಾ ಜೆ ಇವರು ಪ್ರೀತಿಯಿಂದ ವೇದಿಕೆಗೆ ಬರಮಾಡಿಕೊಳ್ಳಬೇಕಾಗಿ ವಿನಂತಿಸುತ್ತೇನೆ. ನಮನ ಚಿರಚೇತನ ಚಿರನೂತನ ಅನಂತ ನಿನಗೆ ನಮನ. ಅಡಿ ಕಲ್ಪಿಸಿ ಇಡಿ ಮೂಡಿಸಿ ನುಡಿ ನೀಡಿದೆ ನಮನವು. ನುಡಿ ಕಲಿಸುತ್ತಾ ಆ ಹೆಜ್ಜೆಯಲು ಎಡ ಮಾಡಿದೆ ನಮನವು. ಬಾಳ ಮುದಿ ಕಲಿಯುವ ಪರಿ ಕಲಿಸುತ್ತಾ ಇರುವೆ ನಮನವು. ನಮನ ನಮನ ಚಿರಚೇತನ ಚಿರನೂತನ ಅನಂತ ನಿನಗೆ ನಮನ. ಭಗವತಿಯ
ಚಿರಚೇತನ ಚಿರನೂತನ ಅನಂತ ನಿನಗೆ ನಮನ ಕರ ಜೋಡಿಸಿ ಮನದ ಪರಿಧಿ ಮೆರೆದು ಹರಿದ ನಾಮಾನವು ನಮನ ನಮನ ಚಿರಚೇತನ ಚಿರನೂತನ ಅನಂತ ನಿನಗೆ ನಮನ. ಅತಿಥಿ ದೇವೋ ಭವ ಎಂಬ ನಾಲ್ನುಡಿಯಂತೆ ಬಂದಂತಹ ಅತಿಥಿಗಳನ್ನು ಸ್ವಾಗತಿಸುವುದು ನಮ್ಮ ಸಂಸ್ಕೃತಿ, ನಮ್ಮ ಪರಂಪರೆ. ಯಾವುದೇ ಸಭಾ ಕಾರ್ಯಕ್ರಮದಲ್ಲಿ ಆಗಮಿಸಿದವರನ್ನು ಮನದಾಳದಿಂದ ಸ್ವಾಗತಿಸುವುದು ನಮ್ಮೆಲ್ಲರ ಆದ್ಯ ಕರ್ತವ್ಯವಾಗಿದೆ. ಅಂತೆಯೇ ವೇದಿಕೆಯಲ್ಲಿ ಆಸೀನರಾಗಿರುವ ಅತಿಥಿ ಗಣ್ಯರನ್ನು ಹಾಗೂ ತಮ್ಮನ್ನೆಲ್ಲ ಆದರದಿಂದ ಸ್ವಾಗತಿಸಲಿದ್ದಾರೆ ನಮ್ಮ ಪ್ರೌಢಶಾಲಾ ಮುಖ್ಯ ಶಿಕ್ಷಕಿ ಶ್ರೀಮತಿ ಸುರೇಖೆ ಜೆ ಇವರು. ಡಾಕ್ಟರ್ ಸರ್ವಪಳ್ಳಿ ರಾಧಾಕೃಷ್ಣನವರ ನುಡಿಯಂತೆ ಶಾಲೆಯಲ್ಲಿ ಕಲಿಸುವವರು ಮಾತ್ರ ಶಿಕ್ಷಕರಲ್ಲ, ನಮ್ಮ ಸರಿ ತಪ್ಪುಗಳನ್ನು ಗುರುತಿಸಿ ತಿದ್ದಿ ತೀಡಿ ಬುದ್ಧಿ ಹೇಳುವ ಪ್ರತಿಯೊಬ್ಬರೂ ಶಿಕ್ಷಕರೇ. ಮಗುವಿಗೆ ಮನೆಯೇ ಮೊದಲ ಶಾಲೆ, ತಾಯಿಯೇ ಮೊದಲ ಗುರು.
ಪ್ರತಿಯೊಂದು ಕಾರ್ಯದಲ್ಲೂ ಅಳೆದು ಸುರಿದು ಕೂಲಂಕುಷವಾಗಿ ಚಿಂತಿಸುತ್ತಾ ಶಿಕ್ಷಕ ವೃಂದದೊಂದಿಗೆ ಆತ್ಮೀಯ ಬಾಂಧವ್ಯ ಹೊಂದಿರುವ ಭಗವತಿ ಪ್ರಾಥಮಿಕ ವಿಭಾಗದ ಮುಖ್ಯ ಶಿಕ್ಷಕಿಯಾಗಿರುವ ಶ್ರೀಮತಿ ಪ್ರಮೀಳಾ ಮೇಡಮ್ ಇವರಿಗೂ ಸಹ ಆತ್ಮೀಯ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. 2019-20 ಸಾಲಿನ ರಕ್ಷಕ ಶಿಕ್ಷಕ ಸಂಘದ ಅಧ್ಯಕ್ಷರಾಗಿರುವ ಶ್ರೀಮತಿ ಸಬಿತಾರವರು ಕಾರಣಾಂತರದಿಂದ ಬರಲಾಗುವುದಿಲ್ಲ ಅಂತ ಹೇಳಿದ್ದಾರೆ. ಹಾಗೆ ಉಪಾಧ್ಯಕ್ಷರಾದ ಶ್ರೀಯುತ ಅಮರ್ನಾಥ್ ಅವರು ನಮ್ಮೊಂದಿಗಿದ್ದಾರೆ. ಅವರನ್ನು ಕೂಡ ನಾನು ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಇವರಿಗೆ ಸಂವಿಧ ಇವರು ಹೂ ನೀಡಿ ಸ್ವಾಗತಿಸಬೇಕಾಗಿ ಕೇಳಿಕೊಳ್ಳಿ. ತಾರೀಕು 25/7/2022 ನೂತನವಾಗಿ ಆಯ್ಕೆಯಾದ ರಕ್ಷಕ ಶಿಕ್ಷಕ ಸಂಘದ ಅಧ್ಯಕ್ಷರಾದ ಶ್ರೀ ಪ್ರವೀಣ್ ಬಸ್ತಿ ಹಾಗೂ ಉಪಾಧ್ಯಕ್ಷರಾದ ಶ್ರೀ ಹೇಮಚಂದ್ರ ಹಾಗೂ ಸರ್ವ ಪದಾಧಿಕಾರಿಗಳಿಗೂ ಆತ್ಮೀಯ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಅಂತೆಯೇ ನಮ್ಮ ಕಬಡ್ಡಿ ಮಕ್ಕಳಿಗೆ ಎಲ್ಲಿಯೇ ಅವರಿಗೆ ಕಾಂಪಿಟಿಷನ್ಗೆ ಹೋಗಲಿಕ್ಕೆ ಸ್ಪರ್ಧೆಗೆ ಹೋಗ್ಲಿಕ್ಕೆ ಇರುವಾಗ ನಮ್ಮ ಕೋಚ್ನವರು ಅವರ ಕೆಲಸವನ್ನು ಬಿಟ್ಟು ಇಲ್ಲಿ ಬಂದು ಹಗಲು ರಾತ್ರಿ ನಮ್ಮ ಮಕ್ಕಳಿಗೆ ತರಬೇತಿಯನ್ನು ನೀಡ್ತಾ ಇದ್ದಾರೆ. ಆಗಮಿಸಿರುವ ಸರ್ವ ತರಬೇತಿದಾರಿಗೂ ಇಂದಿನ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಅಂತೆಯೇ SSLC ಟಾಪರ್ಸ್ ಆಗಿ ಸ್ಪಂದನ, ಅನಿರುದ್ಧ್ ಹಾಗೂ ತೃಷಾ ಅವರ ಮಕ್ಕಳನ್ನು ಹಾಗೂ ಮಕ್ಕಳ ಪೋಷಕರನ್ನು ಆಹ್ವಾನಿಸಿದ್ದೇವೆ. ಆಗಮಿಸಿದಲ್ಲಿ ಅವರಿಗೂ ಸಹ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಅಂತೆಯೇ ಆಗಮಿಸಿರುವ ಸರ್ವ ಪೋಷಕ ವೃಂದಕ್ಕೂ ಹಾರ್ದಿಕ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ರಕ್ಷಕ ಶಿಕ್ಷಕ ಸಂಘದ ಸರ್ವ ಪದಾಧಿಕಾರಿಗಳಿಗೂ ಆತ್ಮೀಯ ಸ್ವಾಗತ. ಕ್ರಿಸ್ಟಲ್ ಸ್ಟುಡಿಯೋ ಮಾಲಕರು ಶ್ರೀ ಸಂತೋಷ್ ಮಾರ್ಲಾ ಹಾಗೂ ಹೊಸ ಕುರಳ ಚಾನಲ್ನವರಿಗೂ ಆತ್ಮೀಯ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ನನ್ನ ಪ್ರೀತಿಯ ವಿದ್ಯಾರ್ಥಿ ವೃಂದಕ್ಕೂ ಪ್ರೀತಿಯ ಸ್ವಾಗತ. ಆಗಮಿಸಿದ ಸರ್ವರಿಗೂ ಮಗದೊಮ್ಮೆ ಸ್ವಾಗತ, ಸುಸ್ವಾಗತ. ಅತಿಥಿಗಳನ್ನು ಆತ್ಮೀಯವಾಗಿ ಸ್ವಾಗತಿಸ ತಮಗೂ ನೆಲ್ಮೆಯ ಸ್ವಾಗತ. ಕೊರೋನಾ ಎಂಬ ಮಹಾಮಾರಿಯಿಂದಾಗಿ ಸರ್ಕಾರದ ಆದೇಶದ ಮೇರೆಗೆ 2 ವರ್ಷಗಳ ಕಾಲ ನಮ್ಮ ಶಾಲೆಯಲ್ಲಿ ಯಾವುದೇ ಕಾರ್ಯಕ್ರಮ ಹಾಗೂ ಕ್ರೀಡೆಗಳನ್ನು ಜರುಗಿಸಲು ಸಾಧ್ಯವಾಗಲಿಲ್ಲ. ಆದರೆ ಪ್ರಸ್ತುತ ವರ್ಷದಲ್ಲಿ ನಮ್ಮ ವಿದ್ಯಾರ್ಥಿಗಳು ಕಬಡ್ಡಿ, ಕರಾಟೆ ಹಾಗೂ ಚಿತ್ರಕಲೆ ಸ್ಪರ್ಧೆಗಳಲ್ಲಿ ತಮ್ಮ ಪ್ರತಿಭೆಗಳನ್ನು ಹೊರಹೊಮ್ಮಿಸಿ ಹೇಗೆ ನಮ್ಮ ಶಾಲೆಯ ಕೀರ್ತಿಯನ್ನು ಇತರ ಸುತ್ತಮುತ್ತಲಿನ ಶಾಲೆಗಳಿಗಿಂತ ಉನ್ನತ ಮಟ್ಟಕ್ಕೇರಿಸಿದ್ದಾರೆ ಎನ್ನುವ ಕುರಿತು ಸವಿಸ್ತಾರವಾಗಿ ವರದಿಯನ್ನು ವಾಚಿಸಲಿದ್ದಾರೆ ನನ್ನ ಸಹ ಶಿಕ್ಷಕಿಯಾದ ಶ್ರೀಮತಿ ಸರಿತಾ. ಚೇರಿ, ಮಂಗಳೂರು ದಕ್ಷಿಣ ವಲಯ ಇವರಿಗೂ, ವೇದಿಕೆಯಲ್ಲಿ ಆಸೀನರಾಗಿರುವ ಭಗವತಿ ಎಜುಕೇಷನ್ ಟ್ರಸ್ಟ್ನ ಸರ್ವ ಪದಾಧಿಕಾರಿಗಳಿಗೂ, ರಕ್ಷಕ ಶಿಕ್ಷಕ ಸಂಘದ ಸರ್ವ ಪದಾಧಿಕಾರಿಗಳಿಗೂ ಆತ್ಮೀಯ ನಮನಗಳನ್ನು ತಿಳಿಸುತ್ತಾ 2022-23 ಸಾಲಿನ ರಕ್ಷಕ ಶಿಕ್ಷಕ ಸಂಘದ ವಾರ್ಷಿಕ ವರದಿಯನ್ನು 3ನೇ ವರ್ಷಕ್ಕೆ ಪಾದಾರ್ಪಣೆಗೈದಿರುವ ನಮ್ಮ ವಿದ್ಯಾಸಂಸ್ಥೆಯಲ್ಲಿ 986 ವಿದ್ಯಾರ್ಥಿಗಳನ್ನೊಳಗೊಂಡು ಪರಿಸರದಲ್ಲೆಲ್ಲ ಉತ್ತಮ ವಿದ್ಯಾಸಂಸ್ಥೆ ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಿದೆ. 2011-12ರಿಂದ SSLCಯ ಮೊದಲ ಬ್ಯಾಚ್ ಪ್ರಾರಂಭಗೊಂಡು ಈಗಾಗಲೇ 11 ಬ್ಯಾಚ್ಗಳು ಮುಗಿದಿರುತ್ತದೆ. ಪೋಷಕ ಬಂಧುಗಳೇ, ಮಹಾಮಾರಿ ಕೊರೋನಾದ ಹೊಡೆತದಿಂದಾಗಿ ಮಕ್ಕಳ ವಿದ್ಯಾಭ್ಯಾಸದ ಮಟ್ಟ ತುಂಬ ಕುಸಿದಿದೆ. ಮೊಬೈಲ್ ಮಕ್ಕಳಿಗೆ ಕೊಡಬೇಡಿ ಎಂದು ಹಿತವಚನ ನುಡಿಯುತ್ತಿದ್ದ ಶಿಕ್ಷಕ ವೃಂದ ಬೇರೆ ಉಪಾಯವಿಲ್ಲದೆ ಆನ್ಲೈನ್ ಕ್ಲಾಸ್ ಮಾಡಬೇಕಾಯಿತು. 1-1.5 ವರ್ಷದಷ್ಟು ಆನ್ಲೈನ್ ಕ್ಲಾಸ್ನಿಂದಾಗಿ ಮಕ್ಕಳು ಪೂರ್ತಿಯಾಗಿ ಮೊಬೈಲ್ಗೆ ಅಡಿಕ್ಟ್ ಆಗಿದ್ದರು. ಶಾಲೆ ಪ್ರಾರಂಭವಾಗಿ ತರಗತಿ ಆರಂಭವಾದರೂ ವಿದ್ಯಾರ್ಥಿಗಳ ಗಮನ ವಿದ್ಯಾಭ್ಯಾಸದ ಕಡೆಗೆ ತರಲು ತುಂಬಾ ಕಷ್ಟಕರವಾಗಿತ್ತು. ಪೋಷಕರು ಹಾಗೂ ಶಿಕ್ಷಕರ ಪ್ರಯತ್ನದಿಂದಾಗಿ ದಿನಗಳೆದಂತೆ ಮಕ್ಕಳು ಪಾಠದೆಡೆಗೆ ಆಸಕ್ತಿ ವಹಿಸಲು ಪ್ರಾರಂಭಿಸಿದರು. ಪ್ರಸ್ತುತ 8ನೇ ತರಗತಿಯಲ್ಲಿ 97 ವಿದ್ಯಾರ್ಥಿಗಳು, 9ನೇ ತರಗತಿಯಲ್ಲಿ 89 ವಿದ್ಯಾರ್ಥಿಗಳು ಹಾಗೂ 10ನೇ ತರಗತಿಯಲ್ಲಿ 83 ವಿದ್ಯಾರ್ಥಿಗಳೊಂದಿಗೆ ಒಟ್ಟು 269 ವಿದ್ಯಾರ್ಥಿಗಳು ವಿದ್ಯಾರ್ಜನೆಗೈಯುತ್ತಿದ್ದಾರೆ. ಪ್ರೌಢಶಾಲಾ ವಿಭಾಗದಲ್ಲಿ ಮುಖ್ಯ ಶಿಕ್ಷಕರನ್ನೊಳಗೊಂಡು 11 ಶಿಕ್ಷಕ ವೃಂದ ಹಾಗೂ 1 ಶಿಕ್ಷಕೇತರ ಸಿಬ್ಬಂದಿಗಳಿದ್ದಾರೆ. ಈ ವರ್ಷ ತಾರೀಕು 16/7/2022 ವನ ಮಹೋತ್ಸವ ಕಾರ್ಯಕ್ರಮ ಮತ್ತು ಶಾಲಾ ಕ್ಯಾಬಿನೆಟ್ ಉದ್ಘಾಟನೆ ಸಂದರ್ಭದಲ್ಲಿ 26 ಕಂಪ್ಯೂಟರ್ಗಳನ್ನೊಳಗೊಂಡ ನೂತನ ಕಂಪ್ಯೂಟರ್ ಕೊಠಡಿಯ ಉದ್ಘಾಟನೆಯೂ ಸಹ ನೆರವೇರಿತು. 2 ವರ್ಷದ ಸುದೀರ್ಘ ಅವಧಿಯಲ್ಲಿ ಯಾವುದೇ ರೀತಿಯ ಪಂದ್ಯಾಟಗಳು ನಡೆದಿರಲಿಲ್ಲ.
ನಮ್ಮ ಶಾಲೆಯ ದೈಹಿಕ ಶಿಕ್ಷಣ ಶಿಕ್ಷಕರಾದ ಶ್ರೀಯುತ ಶಿವಪ್ರಸಾದ್ರವರ ಅವಿರತ ಪ್ರಯತ್ನ, ವಿದ್ಯಾರ್ಥಿಗಳ ಕಠಿಣ ಶ್ರಮದಿಂದಾಗಿ ತಾರೀಕು 19/12/2021 ಸ್ವಸ್ತಿಕ್ ಫ್ರೆಂಡ್ ಕ್ಲಬ್ ರಿಜಿಸ್ಟರ್ ಪುಂಜಲ್ಕಟ್ಟೆ ಪುನೀತ್ ರಾಜ್ಕುಮಾರ್ ಯುವರತ್ನ ಪ್ರಶಸ್ತಿ ಬೆಳ್ತಂಗಡಿಯ ಪುಂಜಲ್ಕಟ್ಟೆಯಲ್ಲಿ ಪ್ರೌಢಶಾಲಾ ವಿಭಾಗದ ಕಬಡ್ಡಿ ಪಂದ್ಯಾಟದಲ್ಲಿ ನಮ್ಮ ಶಾಲಾ ಬಾಲಕರ ತಂಡ ಪ್ರಥಮ ಸ್ಥಾನ ಗಳಿಸಿದ್ದು, ಬಾಲಕಿಯರ ತಂಡ ತೃತೀಯ ಸ್ಥಾನ ಗಳಿಸಿರುತ್ತದೆ. ದಿನಾಂಕ 8/5/2022 ಕ್ರೀಡಾ ಭಾರತಿ ಬೆಳ್ತಂಗಡಿಯ ಸಹಭಾಗಿತ್ವದ ರಾಜ್ಯ ಮಟ್ಟದ ಪ್ರೌಢಶಾಲಾ ಬಾಲಕರ ಕಬಡ್ಡಿ ಪಂದ್ಯಾಟವು ಉಜಿರೆಯಲ್ಲಿ ನಡೆದಿದ್ದು, ಈ ಪಂದ್ಯದಲ್ಲಿ ನಮ್ಮ ಶಾಲಾ ತಂಡವು ಪ್ರಥಮ ಸ್ಥಾನ ಗಳಿಸಿರುತ್ತದೆ. ನಮ್ಮ ಶಾಲೆಯಲ್ಲಿ ನಮ್ಮ ಆಡಳಿತ ಮಂಡಳಿಯವರ ಸಹಕಾರ ಪ್ರೋತ್ಸಾಹದೊಂದಿಗೆ ದಿನಾಂಕ 29/5/2022 ಟೀಮ್ ಭಗವತಿ ತಂಡವು ಜಿಲ್ಲಾ ಮಟ್ಟದ ಬಾಲಕರ ಕಬಡ್ಡಿ ಟೂರ್ನಮೆಂಟ್ ಆಯೋಜಿಸಿದ್ದೆವು. ಊರ ಪರವೂರ ಕಬಡ್ಡಿ ಅಭಿಮಾನಿಗಳ ಪ್ರೋತ್ಸಾಹದಿಂದ ಪಂದ್ಯಾಟ ಉತ್ತಮ ರೀತಿಯಲ್ಲಿ ನೆರವೇರಿತು. ಈ ಕಬಡ್ಡಿ ಪಂದ್ಯಾಟದಲ್ಲಿ ನಮ್ಮ ಶಾಲಾ ಬಾಲಕರ ತಂಡವು ಮಾಸ್ಟರ್ ಸುಮುಖ್ನ ಅಮೋಘ ಪ್ರದರ್ಶನದೊಂದಿಗೆ ಪ್ರಥಮ ಸ್ಥಾನ ತನ್ನದಾಗಿಸಿಕೊಂಡಿತು. ತಾರೀಕು 20/7/2022 ಕಿನ್ನಿ ಕಂಬಳದಲ್ಲಿ ನಡೆದ ಕರಾಟೆ ಸ್ಪರ್ಧೆಯಲ್ಲಿ ನಮ್ಮ ಶಾಲಾ ವಿದ್ಯಾರ್ಥಿಗಳಾದ ತನ್ಮಯ್ 9ನೇ ತರಗತಿ ಪ್ರಥಮ ಸ್ಥಾನ, ನಿಶಾಂತ್ 8ನೇ ತರಗತಿ ಪ್ರಥಮ ಸ್ಥಾನ, ತನಿಷ್ಕ್ 8ನೇ ತರಗತಿ ಪ್ರಥಮ ಸ್ಥಾನ, ಶ್ರವಣ್ 10ನೇ ತರಗತಿ ತೃತೀಯ ಸ್ಥಾನ, ರಕ್ಷಿತ್ 9ನೇ ತರಗತಿ ತೃತೀಯ ಸ್ಥಾನ, ಮೊಹಮ್ಮದ್ ರಿಫಾದ್ 8ನೇ ತರಗತಿ ತೃತೀಯ ಸ್ಥಾನ ಗಳಿಸಿರುತ್ತಾರೆ. ಕರಾಟೆಯಲ್ಲಿ ಪ್ರಥಮ ಸ್ಥಾನ ಪಡೆದ ವಿದ್ಯಾರ್ಥಿಗಳು ಜಿಲ್ಲಾ ಮಟ್ಟಕ್ಕೆ ಆಯ್ಕೆಯಾಗಿರುತ್ತಾರೆ. ತಾರೀಕು 26/6/2022 ವಿಜಯ ಕರ್ನಾಟಕ ಪತ್ರಿಕೆಯವರು ಆಯೋಜಿಸಿದ ಪರಿಸರ ಜಾಗೃತಿಯ ಕುರಿತಾದ ಚಿತ್ರಕಲಾ ಸ್ಪರ್ಧೆಯಲ್ಲಿ ನಮ್ಮ ಶಾಲಾ 9ನೇ ತರಗತಿಯ ವಿದ್ಯಾರ್ಥಿ ಜ್ಯೇಷ್ಠ ಆಚಾರ್ಯ ಪ್ರಥಮ ಸ್ಥಾನ ಗಳಿಸಿರುತ್ತಾನೆ. ಬೆಳೆಯುವ ಸಿರಿ ಮೊಳಕೆಯಲ್ಲಿ ಎಂಬಂತೆ ಬಣ್ಣಗಳೊಂದಿಗೆ ಆಟವಾಡುತ್ತಾ ಹಲವಾರು ಪ್ರಶಸ್ತಿಗಳನ್ನು ಮಡಿಲಿಗೇರಿಸಿದ್ದಾನೆ. ಶಾಲೆಯಲ್ಲಿ ಈಗಾಗಲೇ ಶ್ರೀಮತಿ ಜಯಮಾಲಾ ಇವರಿಂದ ನೃತ್ಯ ತರಬೇತಿ ನಡೆಯುತ್ತಿದೆ. ಅಂತೆಯೇ ಶ್ರೀಯುತ ಅಶೋಕ್ ರವರಿಂದ ಕರಾಟೆ ತರಬೇತಿ ನಡೆಯುತ್ತಿದೆ. ಶಿಕ್ಷಕ ವೃಂದದವರ ಸಮಸ್ಯೆಗಳಿಗೆ ಸ್ಪಂದಿಸುತ್ತಾ ಸಂಸ್ಥೆಯ ಎಲ್ಲ ಬೇಡಿಕೆಯನ್ನು ಪೂರೈಸುತ್ತಾ ಪ್ರೋತ್ಸಾಹ ನೀಡುತ್ತಿರುವ ಆಡಳಿತ ಮಂಡಳಿ, ಶಿಕ್ಷಕ ವೃಂದದವರಿಗೆ ಉತ್ತಮ ಸೌಹಾರ್ದವನ್ನು ಹೊಂದಿಕೊಂಡು ಸಂಸ್ಥೆಯ ಸಮಸ್ಯೆಗಳಿಗೆ ಸಹಕರಿಸುತ್ತಿರುವ ರಕ್ಷಕ ಶಿಕ್ಷಕ ಸಂಘದ ಪದಾಧಿಕಾರಿಗಳಿಗೆ ಹಾಗೂ ಉನ್ನತ ನಡವಳಿಕೆಯ ಮಕ್ಕಳಿಂದಾಗಿ ನಮ್ಮ ವಿದ್ಯಾಮಂದಿರ ಉತ್ತಮ ವಿದ್ಯಾಸಂಸ್ಥೆ ಎನ್ನುವ ಹೆಗ್ಗಳಿಕೆಗೆ ಪಾತ್ರವಾಗಿದೆ. ನಿಮ್ಮೆಲ್ಲರ ಪ್ರೋತ್ಸಾಹ ಸಹಕಾರ ಮುಂದೆಯೂ ನಮ್ಮೊಂದಿಗೆ ಇರಲಿ ಎಂದು ಹಾರೈಸುತ್ತೇನೆ. ಧನ್ಯವಾದಗಳು. ಧನ್ಯವಾದಗಳು ಶ್ರೀಮತಿ ಸರಿತಾರವರಿಗೆ. ಆಕಾಶದಲ್ಲಿ ಸೂರ್ಯ, ಚಂದ್ರ, ನಕ್ಷತ್ರ, ಗ್ರಹಗಳೆಲ್ಲ ಸೇರಿ ಹೇಗೆ ಸೌರಮಂಡಲ ಎನಿಸಿಕೊಳ್ಳುವುದೋ ಅದೇ ರೀತಿ ಒಂದು ವಿದ್ಯಾಸಂಸ್ಥೆಯು ಉತ್ತಮ ವಿದ್ಯಾಸಂಸ್ಥೆ ಎಂದೆನಿಸಿಕೊಳ್ಳಲು ಅಲ್ಲಿ ವಿದ್ಯಾರ್ಜನೆ ಪಡೆಯುತ್ತಿರುವ ವಿದ್ಯಾರ್ಥಿಗಳೇ ಮೂಲ ಕಾರಣ. ಒಬ್ಬ ವಿದ್ಯಾರ್ಥಿಯ ಶೈಕ್ಷಣಿಕ ಜೀವನದಲ್ಲಿ ಪ್ರೌಢಶಾಲಾ ಶಿಕ್ಷಣವು ಅತ್ಯಂತ ಮಹತ್ವವಾದದ್ದು. ಅದರಲ್ಲೂ 10ನೇ ತರಗತಿಯ ಫಲಿತಾಂಶವು ಅವರ ಮುಂದಿನ ಭವಿಷ್ಯವನ್ನು ನಿರ್ಧರಿಸುವ ಮೊದಲ ಮೆಟ್ಟಿಲಾಗಿರುತ್ತದೆ. ಅಂತೆಯೇ ನಮ್ಮ ಪ್ರೌಢಶಾಲೆಯ ವಿದ್ಯಾರ್ಥಿಗಳು ಕಳೆದ 11 ವರ್ಷಗಳಿಂದ ಉತ್ತಮ ಸಾಧನೆಯನ್ನು ಮಾಡುತ್ತಾ ಬಂದಿದ್ದಾರೆ. ಕಳೆದ 2021-22ನೇ ವರ್ಷದಲ್ಲಿ ಅಂತಿಮ ಪರೀಕ್ಷೆಗೆ ಹಾಜರಾದಂತಹ ನಮ್ಮ ಶಾಲೆಯ ವಿದ್ಯಾರ್ಥಿಗಳು ನಮಗೆ ಉತ್ತಮ ಫಲಿತಾಂಶವನ್ನು ನೀಡಿದ್ದಾರೆ. ಈ ಎಲ್ಲ ವಿದ್ಯಾರ್ಥಿಗಳಿಗೂ ನಾನು ಅಭಿನಂದನೆಯನ್ನು ಸಲ್ಲಿಸುತ್ತೇನೆ. ಇವರಲ್ಲಿ ಅತ್ಯುತ್ತಮ ಅಂಕಗಳನ್ನು ಗಳಿಸಿ ನಮ್ಮ ಶಾಲೆಗೆ ಹೆಮ್ಮೆಯನ್ನು ತಂದಂತಹ 3 ವಿದ್ಯಾರ್ಥಿಗಳಿಗೆ ನಮ್ಮ ಸಂಸ್ಥೆಯ ಪರವಾಗಿ ಸನ್ಮಾನ ಕಾರ್ಯಕ್ರಮವನ್ನು ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಏರ್ಪಡಿಸಿದ್ದೇವೆ. ಈ ಮನೋಹರ ಕಾರ್ಯಕ್ರಮವನ್ನು ನಡೆಸಿಕೊಡಲಿದ್ದಾರೆ ನನ್ನ ಸಹ ಶಿಕ್ಷಕಿಯಾದ ಶ್ರೀಮತಿ ಸ್ವಪ್ನ ಅವರು. ಜ್ಞಾನವನ್ನು ಸುಲಭವಾಗಿ ಹೊತ್ತುಕೊಂಡು ಹೋಗಬಹುದು, ಅದನ್ನು ತುಂಬಿಕೊಳ್ಳುವುದು ಕಷ್ಟ. ಯಶಸ್ಸಿನ ಗುಟ್ಟಿರುವುದು ಪ್ರಯತ್ನದಲ್ಲಿ. ಎಲ್ಲರಿಗೂ ನನ್ನ ಶುಭ ನಮನಗಳು. ಉನ್ನತಿಯ ಗುರಿ ಮುಟ್ಟಲು ನಿರಂತರ ಪ್ರಯತ್ನದ ಬೆಂಬಲ ಅತಿ ಅಗತ್ಯ. ನಮ್ಮ ಈ ಜೀವನದ ಸಣ್ಣ ಪುಟ್ಟ ಗುರಿಗಳು ನಮ್ಮನ್ನು ಉನ್ನತಿಯ ಶಿಖರದತ್ತ ಕರೆದೊಯ್ಯುತ್ತದೆ. ಸಾಧನೆ ಮತ್ತು ಪ್ರಶಂಸೆ ಒಂದೇ ನಾಣ್ಯದ 2 ಮುಖಗಳಿದ್ದಂತೆ.
ಬಹುಮಾನ, ಸನ್ಮಾನ, ಗುರುತಿಸುವಿಕೆ ಇವುಗಳು ಸಾಧನೆಗೆ ಉತ್ತೇಜನ ನೀಡುವ ಅಸ್ತ್ರಗಳಾಗಿವೆ. ನಮ್ಮ ಗುರಿಗಳನ್ನು ಏಕಾಗ್ರತೆಯಿಂದ ಸತತ ಪ್ರಯತ್ನದ ಮೂಲಕ ಸಾಧನೆ ಮಾಡಿದ ನಮ್ಮ ಶಾಲಾ ವಿದ್ಯಾರ್ಥಿಗಳು ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವರು. ಅವರನ್ನು ಈ ಸಂದರ್ಭದಲ್ಲಿ ಸನ್ಮಾನಿಸುವುದು ನಮಗೆಲ್ಲರಿಗೂ ತುಂಬಾ ಹೆಮ್ಮೆಯ ಸಂಗತಿ. 2021-22ನೇ ಸಾಲಿನ 10ನೇ ತರಗತಿಯ ಅಂತಿಮ ವಾರ್ಷಿಕ ಪರೀಕ್ಷೆಯಲ್ಲಿ 598 ಅಂದರೆ 95.68 ಅಂಕಗಳನ್ನು ಪಡೆದು ನಮ್ಮ ಶಾಲೆಗೆ ಪ್ರಥಮ ಸ್ಥಾನಿಯಾಗಿ ಹೊರಹೊಮ್ಮಿದ ನಮ್ಮ ಹೆಮ್ಮೆಯ ವಿದ್ಯಾರ್ಥಿನಿ ಕುಮಾರಿ ಸ್ಪಂದನಾ ವಿಪಿ. ಈಕೆ ಮತ್ತು ಈಕೆಯ ಪೋಷಕರು ವೇದಿಕೆಗೆ ಬರಬೇಕಾಗಿ ಕೇಳಿಕೊಳ್ಳುತ್ತಿದ್ದೇನೆ.